ರಾಜ್ಯದಲ್ಲಿ ಅತಿ ವೇಗವಾಗಿ ಹಬ್ಬುತ್ತಿರುವ ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಕಾರ್ಕಳದ ಕುಕ್ಕುಂದೂರು ಗ್ರಾಮದ ಅಯ್ಯಪ್ಪ ನಗರ ಎಂಬಲ್ಲಿ ಸುಮಾರು 250 ಕಾರ್ಮಿಕರ ಮನೆಗಳಿರುವ ಪ್ರದೇಶಗಳಿಗೆ ಗ್ರಾಮ ಪಂಚಾಯತ್ ಸದಸ್ಯರಾದ ರುಕ್ಮಯ್ಯ ಶೆಟ್ಟಿಗರ್ ಒಂದು ರೀತಿಯಲ್ಲಿ ವಿಶಿಷ್ಟ ಯೋಜನೆ ಹಾಕಿ ಫಲಶ್ರುತಿಯನ್ನ ಕಂಡಿದ್ದಾರೆ. ಈ ಪ್ರದೇಶಕ್ಕೆ ಬರುವ 4 ಮುಖ್ಯ ರಸ್ತೆಗಳಿಗೆ ವಾಹನಗಳನ್ನು ಅಡ್ಡ ಇಟ್ಟು ಎಲ್ಲ ರಸ್ತೆಗಳನ್ನ ಮುಚ್ಚಿರುತ್ತಾರೆ ಹಾಗೂ ಪ್ರವೇಶ ನಿರ್ಬಂಧಿಸುವ ಫಲಕವನ್ನು ಹಾಕಿದ್ದಾರೆ. ಬಡ್ಡಿ ವ್ಯಾಪಾರಿ, ಬಟ್ಟೆ ವ್ಯಾಪಾರಿ, ಸಾರಾಯಿ ವ್ಯಾಪಾರಿ ಇನ್ನಿತರ ವ್ಯವಹಾರ ನಡೆಸಲು ಒಳಬರುವ ಎಲ್ಲ ವ್ಯಕ್ತಿಗಳನ್ನ ಈ ಪ್ರದೇಶಕ್ಕೆ ನಿರ್ಬಂಧಿಸಲಾಗಿದೆ. ಆದ್ದರಿಂದ ಈ ಪ್ರದೇಶದಲ್ಲಿ ಯಾವುದೇ ವ್ಯಕ್ತಿಗಳಿಗೆ ರೋಗ ಲಕ್ಷಣವಿಲ್ಲ ಎಂದು ತಿಳಿಸಿದ್ದಾರೆ. ಪಂಚಾಯತ್ ಸದಸ್ಯನಾಗಿದ್ದು ನನ್ನ ಹೆಸರು ರುಕ್ಮಯ್ಯ ಶೆಟ್ಟಿಗರ್ ಅಂತ. ದೇಶದಲ್ಲಿ ಮಹಾಮಾರಿ ಕಾಯಿಲೆ ಕೊರೋನಾ ವೈರಸ್ ಬಂದಿರುತ್ತದೆ. ಅದರ ಜಾಗೃತೆಯ ಅಂಗವಾಗಿ ನಾವು ಒಂದು ಸ್ವಯಂ ಪ್ರೇರಿತವಾಗಿ ನಿರ್ಬಂಧವನ್ನು ಕೈಗೊಂಡಿದ್ದೇವೆ. ಹಾಗೂ ಈ ಆಸ್ಪಾಸಿನ ಇದರಲ್ಲಿ ಹೆಚ್ಚು ಕಮ್ಮಿ 150ರಿಂದ 200 ಮನೆಗಳಿವೆ. ಈ ಸಾಂಕ್ರಾಮಿಕ ರೋಗಗಳು ತಡೆಗಟ್ಟುವ ಸಲುವಾಗಿ ನಾವು ಸ್ವಯಂ ಎಲ್ಲರೂ ಊರಿನವರೆಲ್ಲರೂ ಒಟ್ಟಾಗಿ ಸ್ವಯಂ ನಿರ್ಬಂಧ ಹಾಕಿ ಯಾರು ಕಂತಿನವರಾಗಲಿ, ಯಾರು ಬಟ್ಟೆ ಮಾರುವವರಾಗಲಿ, ಇನ್ನೊಬ್ಬರು ಹೊರ ಊರಿನವರಿಗೆ ಇಲ್ಲಿಗೆ ಪ್ರವೇಶ ನಿರ್ಬಂಧಿಸಿದ್ದೇವೆ. ಮತ್ತು ಇಲ್ಲಿ ಬೇರೆ ಯಾರಾದರೂ ನಿನ್ನೆ ಒಬ್ಬರು ಇದೇ ರೀತಿ ಗುಲ್ಬರ್ಗದಿಂದ ಬಂದಿದ್ದರಂತೆ. ನಾವು ಅವರ ಮನೆಗೆ ಆಶಾ ಕಾರ್ಯಕರ್ತೆ ಮತ್ತು ನಾನೆಲ್ಲ ಹೋಗಿ ಆ ಮನೆಯಲ್ಲಿ ಎಲ್ಲ ಟೆಸ್ಟ್ ಎಲ್ಲ ಡಾಕ್ಟ್ರನ್ನೆಲ್ಲ ಕರೆಸಿ ಟೆಸ್ಟ್ ಎಲ್ಲ ಮಾಡಿಸಿದ್ದೇವೆ. ಮತ್ತು ಅವನನ್ನು ಪುನಃ ವಾಪಸ್ ಊರಿಗೆ ಕಳಿಸಿದ್ದೇವೆ, ಇಲ್ಲಿ ಬರಬಾರ್ದು ಅಂತೇಳಿ. ಮತ್ತು ಯಾರು ಇಲ್ಲಿ ಅವರು ತುಂಬ ಜನ ಕೆಲಸಕ್ಕೆ ಕೇರಳಕ್ಕೆಲ್ಲ ಹೋಗಿದ್ದಾರೆ. ಅವರಿಗೆ ಬರುವಾಗ ಸಹ ಟೆಸ್ಟ್ ಎಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟೆಸ್ಟ್ ಎಲ್ಲ ಮಾಡಿಸಿ ನಾವು ಇದು ಮಾಡ್ತಿದ್ದೇವೆ. ಮತ್ತು ಬೇರೆ ಊರಿನ ಹೊರಗಿನವರಿಗೆ ಯಾರಿಗೆ ಇಲ್ಲಿಗೆ ನಾವು ಬರಲಿಕ್ಕೆ ಬಿಡ್ತಾ ಇಲ್ಲ. ಬರಬಾರ್ದಂತ ಎಲ್ಲರಿಗೂ ಅದ್ರ ಬಗ್ಗೆ ನಾವು ಬೋರ್ಡ್ ಸಹ ಹಾಕಿದ್ದೇವೆ. ಅದ್ರ ಬಗ್ಗೆ ಜಾಗೃತಿ ಅಂಗವಾಗಿ ಬೋರ್ಡ್ ಎಲ್ಲ ಹಾಕಿದ್ದೇವೆ. ಮತ್ತು ದೇಶದ ಪ್ರಧಾನಿ ಇದಕ್ಕೆ ಖುದ್ದು ಕರೆ ಕೊಟ್ಟಿರ್ತಾರೆ. ಹಾಗಾಗಿ ಅವರ ವಿನಂತಿಗೋಸ್ಕರ ನಾವು ಫುಲ್ಲು ಇದಕ್ಕೋಸ್ಕರ ತಯಾರಿಯಾಗಿದ್ದೇವೆ. ಅಲ್ಲಿ ನಿವಾಸಿಗಳಿಗೆ ಕೊರೋನಾ ಬರದಾಗಿ ಆದಷ್ಟು ನಾವು ಮುಂಜಾಗ್ರತೆಯನ್ನು ವಹಿಸ್ತಿದ್ದೇವೆ. ಹಾಗೂ ಇದಕ್ಕೆ ಎಲ್ಲ ಸಂಪೂರ್ಣ ಜನರ ಸಹಕಾರವಿದೆ.